पर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति मनोरथाः। गुरुभ्यो नमः प्रार्थयामि। नमो व्रातपतये नमो गणपतये नमः प्रमथपतये नमस्ते अस्तु लम्बोदराय एकदन्ताय विघ्ननाशिने शिवसुताय श्रीवरदमूर्तये नमः। महागणपतये नमः प्रार्थनां समर्पयामि। मेघश्यामं पीतकौशेयवासं श्रीवत्साङ्गं कौशुभोद्भासिताङ्गं पुण्योपेतं पुण्डरीकायताक्षं विष्णुं वन्दे सर्वलोकैकनाथं। महाविष्णवे महाप्रार्थनां समर्पयामि। ಸಪರಿವಾರ ದೇವತಾದಂತಹ ವಿಷ್ಣುಮೂರ್ತಿಯವರಿಗೆ ವರ್ಷಂಪತಿ ಮಾಡುವಂತಹ ರಂಗಪೂಜಾರಾಧನೆಯಿಂದ ಬಲಿದೇವತೆ ಕೃತರಾದಿಕೊಂಡು ಮಾಡಿದಂತಹ ಯಜಮಾನ ವರ್ಗನಿಗೆ ನೋಡಿದಂತಹ ಭಕ್ತಾದಿಗಳಿಗೆ ಬರುವಂತಹ ತಾಪತ್ರಗಳನ್ನು ಪರಿಹಾರ ಮಾಡಿಕೊಟ್ಟು ಬಿಂಬೋಪಾದಿಯಲ್ಲಿ ಸಂಪೂರ್ಣ ಕಲಾ ಸಾನ್ನಿಧ್ಯ ಇದ್ದುಕೊಂಡು ಯಜಮಾನ ವರ್ಗಕ್ಕೆ ಭಕ್ತಾದಿಗಳ ದುಷ್ಟಾರಿಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಮುಂದೆ ಆಗುವಂತಹ ಸಮಸ್ತ ಕೆಲಸಗಳನ್ನು ನಿರ್ವಿಘ್ನವಾಗಿ ಬೆಳೆಸಿಕೊಟ್ಟು ಮಹಾವಿಷ್ಣುದೇವರ ಪೂರ್ಣಾನುಗ್ರಹದಿಂದ ಎಲ್ಲ ಭಕ್ತರಿಗೂ ಆರೋಗ್ಯಪೂರ್ಣ ದೀರ್ಘಾಯುಷ್ಯವನ್ನು ಸಕಲ ಇಷ್ಟಾರ್ಥವನ್ನು ಅವರವರು ಮಾಡುವಂತಹ ವ್ಯವಹಾರ ಉದ್ಯೋಗ ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹ ಮಾಡಿ ಸದಾಕಾಲ ಅನುಗ್ರಹಿಸಬೇಕು ಅಂತ ದೇವರ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ. ಸಪರಿವಾರ ದೇವತಾ ವಿಷ್ಣುಮೂರ್ತಿ ದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಗೋವಿಂದ ಹರಿ ಗೋವಿಂದ. ಅನಿಗಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ತಾನಿ ವಿನಶ್ಯಂತಿ.
Juga, dia udah sendiri. Perlu naik perlu. Paju. Itulah. Ambil. Satu dah.
ಒಡೆಯನ ಮಹೋತ್ಸವ ಕಾಲ ಈ ಶುಭ ಸಂದರ್ಭದಲ್ಲಿ ನಂಬಿದಂತಹ ಸಮಷ್ಟಿಯಾಗಿ ಸೇರಿಕೊಂಡು ಗ್ರಾಮದ ಜನತೆಯನ್ನು ಉಪಯೋಗಿಸುವ ಸಂವಿಧಾನಕ್ಕೆ ಅರ್ಪಣೆ ಮಾಡುವಂತಹ ಸೇವಾ ವಿಚಾರ ವಿಶೇಷವಾಗಿ ಕಲಾ ಸಾಹಿತ್ಯ ವೃತ್ತಿಗೋಸ್ಕರ ಮಾಡಿರತಕ್ಕಂಥವಾಗಿ ಭಾಗತ್ವದಲ್ಲಿ ಸಂಚರಿಸಿಕೊಂಡಂಥ ಅನ್ನಾರಾಧನೆ ಅದೇ ಪ್ರಕಾರ ಒಡೆಯರ ಸಂವಿಧಾನದ ಪರಿವಾರ ಶಕ್ತಿಯಾಗಿರತಕ್ಕಂಥ ನನ್ನ ಸಂವಿಧಾನದಲ್ಲಿ ವಾರ್ಷಿಕ ಮಹೋತ್ಸವ ಕಾಲಘಟ್ಟದಲ್ಲಿ ಸಾನ್ನಿಧ್ಯವು ಒಡೆಯನ ಸಂವಿಧಾನಕ್ಕೆ ಬಂದು ಸಂವಿಧಾನದಿಂದ ಒಡೆಯನ ಅಪ್ಪಣೆ ಪ್ರಕಾರ ಗ್ರಾಮದ ಜನತೆಗೂ ಸಾನ್ನಿಧ್ಯವನ್ನೇ ನಂಬಿಕೊಂಡು ಬಂದಂತಹ ಭಕ್ತ ಕುಟುಂಬಕ್ಕೂ ಅಮೃತ ವಾಕ್ಯ ಅಮೃತ ಪ್ರಸಾದವನ್ನು ಕೊಡುವಂತಹ ಸಂಕಲ್ಪ ಉದ್ದೇಶ ನಿಮಿತ್ತವಾಗಿ ಮಾಡಿರತಕ್ಕಂತಹ ಸೇವೆಯಿಂದ ಸಾನ್ನಿಧ್ಯ ಪರಿಪೂರ್ಣವಾದಂತಹ ತೃಪ್ತಿಯನ್ನು ಹೊಂದಿಕೊಂಡು ಸ್ಥಳ ಭಾಗತ್ವದಲ್ಲಿ ನೆರವೇರತಕ್ಕಂತಹ ಸಮಸ್ತ ಭಕ್ತಾದಿಗಳಿಗೂ ಸಾನ್ನಿಧ್ಯವನ್ನೇ ನಂಬಿಕೊಂಡು ಬಂದಂತಹ ಸಮಸ್ತ ಭಕ್ತ ಕುಟುಂಬಕ್ಕೂ ಬರುವಂತಹ ಸಮಸ್ತ ದುರಿತಾಪತ್ತುಗಳು ಕುಟುಂಬಜನ್ಯವಾದಂತಹ ಯಾವ ದೋಷಾದಿಗಳು ಸನ್ನಿಧಾನ ಸಂಬಂಧವಾದಂಥ ಯಾವುದೇ ಬಾಧೆಗಳು ಇದ್ದಂತಹ ಪಕ್ಷದಲ್ಲಿ ಸಾನ್ನಿಧ್ಯದನ್ನೆಲ್ಲ ಒಡೆಯನ ಅಪ್ಪಣೆ ಪ್ರಕಾರ ಸರ್ವದೋಷವನ್ನು ಪರಿಹರಿಸುವ ಮೂಲಕ ಭವಿಷ್ಯತ್ ಕಾಲದ ಜೀವನದಲ್ಲಿ ನಮ್ಮಿರುವಂತಹ ಸಂಸಾರಕ್ಕೂ ಭಕ್ತ ಕುಟುಂಬಕ್ಕೂ ಸ್ಥಳದಲ್ಲಿ ನೆರೆದಿರತಕ್ಕಂತಹ ಸಮಸ್ತ ಭಕ್ತಾದಿಗಳಿಗೂ ಗ್ರಾಮಕ್ಕೂ ವಿಶೇಷವಾದಂಥ ಅನುಗ್ರಹವನ್ನು ಕೊಡುವ ಮೂಲಕ ಅವರವರದ್ದೇ ಆದಂಥ ಅಪೇಕ್ಷಾನುಸಾರ ಪ್ರಕಾರ ಇಚ್ಛಿತ ಕಾಮನೆಗಳನ್ನು ಸಾನ್ನಿಧ್ಯವಾಗತ್ವದಲ್ಲಿ ಏನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತದೋ ಅದಕ್ಕೆ ಅನುಗುಣವಾದಂಥ ಸ್ಥಿತಿಯನ್ನು ಅನುಗ್ರಹವನ್ನು ಕೊಡುವ ಮೂಲಕ ಈ ಸಂಸಾರ ಭಾಗವನ್ನು ಸಾನ್ನಿಧ್ಯ ಸಂರಕ್ಷಣೆಯಿಂದ ಸಾನ್ನಿಧ್ಯ ಕಾಪಾಡ್ತದೆ. ಕ್ಷೇತ್ರದಲ್ಲಿ ಆದಂತಹ ಸೇವಕಾ ಸೇವೆಯಿಂದ ಸಾನ್ನಿಧ್ಯ ಪರಿಪೂರ್ಣವಾದಂತಹ ತೃಪ್ತಿಯನ್ನು ಹೊಂದಿಕೊಂಡು ನಂಬಿ ಬಂದಂತಹ ಭಕ್ತ ಸುಮಕ್ಕೆ ಸರ್ವಶ್ರೇಷ್ಠ ಕೊಟ್ಟು ಉದ್ಧಾರ ಮಾಡಿ ನಡೆಸಿಕೊಡ್ತೇನೆ. ಕೊಟ್ಟ ಸೇವೆ ಸಂತೋಷವಾಗಿ ತಂತ್ರಿಗಳೇ ಅನಂತ ಕುಲವಾದಂತಹ ಸಾನ್ನಿಧ್ಯ ಸನ್ನಿಧಾನದಲ್ಲಿ ಆಗುವಂತಹ ಸೇವೆಗಳು ಒಡೆಯನ ಮಹೋತ್ಸವ ಕಾಲಘಟ್ಟದಲ್ಲಿ ಆಗುವಂತಹ ಕರ್ತವ್ಯಗಳು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಬರುವಂತಹ ಕಪ್ಪ ಕಾಣಿಕೆಗಳು ಇನ್ನೆಲ್ಲ ಸಾನ್ನಿಧ್ಯ ತರಿಸಿಕೊಡ್ತಾ ಉಂಟು. ಅದರದ್ದೇ ಆದಂತಹ ಖರ್ಚು ವೆಚ್ಚಾದಿಗಳನ್ನು ಪ್ರಾಮಾಣಿಕವಾಗಿ ನಂಬುವಂತಹ ಭಕ್ತರ ಸಂಸಾರ ಸಾನ್ನಿಧ್ಯದಲ್ಲಿ ಜೀವನ ಮಾಡ್ತಾ ಉಂಟು. ಕರ್ಮ ವಿಚಾರಕ್ಕೆ ಬರುವಂತಹ ಕಪ್ಪ ಕಾಣಿಕೆಗಳೆಲ್ಲ ನಿರ್ಣಯಿಸಿಕೊಳ್ಳುವಂತಹ ದಿವಸದಲ್ಲಿ ಆಗುವಂತಹ ದೇವತಾ ಸತ್ಕಾರ್ಯ ನಿರ್ವಿಘ್ನದಿಂದ ಆಗುವ ಮೂಲಕ ಆ ಸತ್ಕಾರ್ಯದ ಸತ್ಫಲವನ್ನು ಬ್ರಹ್ಮ ಬೀಜತ್ವದ ಸಮ್ಮುಖದಲ್ಲಿ ಮಂತ್ರಿಗಳ ಸಮ್ಮುಖದಲ್ಲಿ ಸಂಸಾರಕ್ಕೆ ಅನುಗ್ರಹಿಸಿಕೊಡ್ತೇನೆ. ಹಲವು ರೀತಿಯಾಗಿರತಕ್ಕಂಥ ಚಿಂತನೆಗಳುಂಟು, ಹಲವು ರೀತಿಯ ಪ್ರಾರ್ಥನೆ ಉಂಟು, ನೆರವೇರಿಸಿಕೊಡ್ತೇನೆ. ಸಂತೋಷ ಆಯಿತು. ಸಂವಿಧಾನಕ್ಕೆ ಬಂದಿದ್ಯಾ, ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಇಷ್ಟಾರ್ಥವನ್ನು ಅನುಗ್ರಹಿಸುತ್ತಾರೆ.
ಮಾಡಿ ಅಲ್ಲ ಮತ್ತೆ ಸರ್